ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಹೇಳುತ್ತಿದೆ, ನಿನ್ನಯ ಜಡಿ ಹೇಳುತ್ತಿದೆ. ಎಂತ ಮಗ, ಪಿಂಕಿ ಬೇಕಿತ್ತ? ಒಂದು ನಿಮಿಷ ತಡಿ. ಲೇ ಪಿಂಕಿ, ನಿನ್ನ ಫ್ರೆಂಡ್ ಯಾರು ಬಂದ ಕಾಣ, ಒಳಗೆ ಹೋಗಿ ಮಗ, ಕೋಣೆಲಿದ್ದಾಳು. ಸ್ವಲ್ಪ ಕರೀರಿ ಆಂಟಿ ಅವಳನ್ನ. ಇಲ್ಲ ಮಗ, ನೀನು ಹೋಗಿ ಮಾತಾಡು, ಒಳಗೆ ಹೋಗಿ ಮಾತಾಡು, ಅಡ್ಡಿಲ್ಲ, ತೊಂದರೆ ಇಲ್ಲ. ನಮ್ಮನೇಲಿ ಅವಳ ಫ್ರೆಂಡ್ ಯಾರು ಬಂದರೂ ಆ ಕೋಣೆಲ್ಲೇ ಮಾತಾಡೋದು, ಹೋಗು. ಇನ್ನು ಕಾಲದ ನಂದು ಹೆಣ್ಮಕ್ಳು ಬಟ್ಟೆ ಐಕಂತಂದ್ರೆ ಅದು ಎಂಥ ಬಟ್ಟೆ ಹೆಣ್ಣಿಂದು. ಯಪ್ಪ ದೇವರೇ, ನನ್ನ ಮಗಳೊಂದು ಹಂಗಿಂದೆಲ್ಲ ಬಟ್ಟೆ ಹೈಕೊಂಡಿರು ಸಾಕಪ್ಪ. ಇಲ್ಲಿವರೆಗಂತೂ ಹಂಗಿಂದ ಅಂತ ಹೈಕೊಂಡಿಲ್ಲ. ದೇವ್ರ ನಡೆಸಿ ಮುಂದೆ ಹಂಗಿಂದೊಂದು ಬಟ್ಟೆ ಹೈಕೊಂಬ ಬುದ್ಧಿ ಬರ್ದಿರು ಸಾಕು. ಕಾಲೇಜಿಗೆ ಕಳಿಸೋದಂದ್ರೆ ಈ ಬೆಳೆದ ಹೆಣ್ಮಕ್ಳು ಮನೇಲಿ ಇಟ್ಕೊಂಬದು ಒಂದೇ, ಸೆರ್ಗಲ್ ಕ್ಯಾಂಡ ಕಟ್ಕೊಂಬಂತಾರಲ್ಲ ಅದು ಒಂದೇ. ಹಾಯ್ ಪಿಂಕಿ. ಓ ಅಕ್ಷತಾ, ಹಾಯ್. ಬಾ ಕೂತ್ಕೋ ಬಾ. ಸರ್ಪ್ರೈಸಾ ಇವತ್ತು ನೀನು ಬರ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅದು ನಮ್ಮನೆಗೆ ಯಾವತ್ತೂ ಬರಲಿಲ್ಲಲ್ಲ ನೀನು, ಇದೇ ಫಸ್ಟ್ ಟೈಮ್ ಅಲ್ಲ? ಸಾರಿ, ನಾನು ಹಿಂಗೆ ಫೋನ್ ಕೂಡ ಮಾಡಲಿಲ್ಲ, ಸೀದಾ ಹಾಗೆ ಬಂದೆ. ಅಡ್ಡಿಲ್ಲ ಬಿಡ, ಮುಂಚೆಲ್ಲ ನಾವೆಲ್ಲ ಒಟ್ಟೆ ಫ್ರೆಂಡ್ಸ್ ಅಲ್ಲನ, ಅದರಲ್ಲಿ ಎಂತಾಯ್ತು. ಈಗ ಸ್ವಲ್ಪ ದಿವಸದಿಂದ ಮಾತಾಡ್ತಿಲ್ಲ ಅಂದ್ರೆ ಕೂಡಲೇ ಫ್ರೆಂಡ್ಶಿಪ್ ಎಲ್ಲ ಹೋಗಿಬಿಡುತ್ತಾ. ಕೂತ್ಕೋ ಬಾ. ಬಾರ ಮೇಲ್ ಕೂತ್ಕೋ ಬಾ. ಚಳಿ ಇತ್ತ ಹೊರಗೆ, ಥಂಡಿ ಆದಂಗೆ ಅನ್ಸುತ್ತೆ. ಇಲ್ಲೇ ಕೂತ್ಕೋ ಬಾ. ಇನ್ನು ಮತ್ತೆ ನಮ್ಮ ಮನೆಗೆ ಬಂದದ್ದು? ತಡಿ, ಅಮ್ಮನ ಹತ್ರ ಕಾಫಿ ತಪ್ಪ ಕೇಳ್ತಾಕ. ಚಳಿ ಇತ್ತಲ್ಲ, ಕುಡುವ ಕೂತ್ಕೊಂಡು. ಬೇಡ ಆಂಟಿ, ಯಾಕೋ ನಾ ಬಂದ್ರ ಕೂಡಲೇ ಒಂಥರ ಮಾಡ್ರಪ್ಪ ಮುಖ. ನಿದ್ರೆಗಿದ್ರಲ್ಲಿ ಇದ್ದಿದ್ರೇನೋ ಅಲ್ಲ? ಇಲ್ಲಪ್ಪ, ಹಾಗೆ ಅಂತ ಇಲ್ಲ. ಹಾಂ, ಮಲ್ಕೊಂಡಿದ್ದೀರಕ್ಕಂತಷ್ಟೇ, ನಿನ್ಮೇಲೇನು ಬೇಜಾರಿಲ್ಲ. ಇಲ್ಲ ಪಿಂಕಿ, ನನಗೆ ಒಂದು ಸ್ವಲ್ಪ ದಿವಸದಿಂದ ಒಂಥರ ಯೋಚನೆ ಕಣೆ, ಅದಕ್ಕೆ ನಿನ್ನ ಹತ್ರ ಆದರೂ ಹೇಳ್ಕೊಳ್ಳೋಣ ಅಂತ ಬಂದೆ. ಖುಷಿಲಿದ್ದಾಗೆಲ್ಲ ನಮ್ಮ ನೆನಪಾಯಿಲ್ಲ ಅಲ್ಲ ನಿನಗೆ? ಆಯ್ಲಿ ಬಿಡು. ಎಂತ ಹೇಳು, ನೀ ಎಂತಕ್ಕೂ ಟೆನ್ಷನ್ ಮಾಡ್ಕೊಂಡ್ಬಿಡ್ದ, ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತಕ್ಕ. ಎಂತಾಯ್ತು ಈಗ? ಎಂತಂತ ಹೇಳೋದು ಮರೀತಿ. ಅದೇ ಅವರು ಮಂಜು ಅವ್ರು ಇದ್ರಲ್ಲ, ನೀ ಹೇಳ್ದೆಯಲ್ಲ ಅವರದ್ದು ಮದುವೆ ಆಯ್ತಂತ, ನಿಜವಾ? ಹಾಂ ಹೌದು, ನಿಜವೇ. ಸತ್ಯ ಹೇಳ, ತಮಾಷೆ ಮಾಡಬೇಡ. ಓ ಸತ್ಯವಾಯು ಮರೈತಿ, ನಿಂಗೆ ಗೊತ್ತಂತ ನಾನು ಅನ್ಕೊಂಡಿದ್ದೆ, ಇಲ್ಲದೆ ಅಷ್ಟೆಲ್ಲ ಓಡಾಡ್ತಿದ್ಯಾ ಅಂತ. ಅವ್ನು ಕಂಡ್ರೆ ಗೊತ್ತಾಗ್ತಿಲ್ಲ ನಾ ಮದುವೆ ಅದಾನ ಅನ್ಕಂಡ, ಕಾಂಬಕ್ಕೆ ಹಂಗೆ ಅನ್ಸುತ್ತೆ ಅನ್ಕಂಡ. ಅವ್ರ ಏಜ್ ನಿಮ್ಮ ಥರ ಇಲ್ಲ, ಕಾಲೇಜ್ ಹುಡ್ಗರ ಅಲ್ಲಲ್ಲ, ಹಂಗೆ ಅಷ್ಟೇ. ನೀ ಸುಮ್ಮನೆ ಸುಳ್ಳು ಹೇಳ್ತಿದ್ದೆ ಅಂತ ಹೇಳು, ನಂಗೆ ಕೇಳಿಸ್ಕೊಂಬಕೆ ಆಗ್ತಿಲ್ಲ ನೀ ಹೇಳ್ತಿದ್ದದ್ದು. ನಿಜನ ಸುಳ್ಳು ಅಂತ ಹೇಳ್ರು ಕೂಡಲೇ ಅದು ಸುಳ್ಳು ಆಗ್ತಾನ? ನಿಜವೇ. ಅಲ್ಲದೆ ಅವ್ರ ಪಶು ಇದ್ನಲ್ಲ, ನಿಂಗೆ ಗೊತ್ತಲ್ಲ ಪಶು, ಅವರೆಲ್ಲ ಫ್ರೆಂಡ್ಸ್ ಅವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್. ಅವನಿಗೆ ಗೊತ್ತಾ, ಅವನು ಅವತ್ತೇನೆ ಹೇಳಿದ ನನಗೆ. ಅವ್ರು ನಿನ್ನ ಸುಮ್ಮನೆ ಫೂಲ್ ಮಾಡ್ತಿದ್ರ ಅಷ್ಟೇ. ಅವ್ರು ಒಳ್ಳೆ ಫ್ಯಾಮಿಲಿ ಮ್ಯಾನ್ ಗೊತ್ತಾ, ಒಳ್ಳೆ ಸೆಟ್ಟಲ್ಲಿದ್ದರು. ಮತ್ತು ಮಿಸ್ಸಸ್ನ ಕೂಡ ಒಳ್ಳೆ ಇಷ್ಟಪಡ್ತಾರಂಬ್ರಿ, 2 ಮಕ್ಕಳು ಇದ್ರ. ನೀ ಹೆದರ್ಸ್ಬೇಡ ನನ್ನ ಪಿಂಕಿ, ಪ್ಲೀಸ್. ನಾನು ಎಂತಕ್ಕೆ ನಿಂಗೆ ಹೆದರ್ಸ್ಕ, ಅಥವಾ ಎಂತಕ್ಕೆ ನಾನು ಸುಳ್ಳು ಹೇಳ್ಕ? ತಡಿ, ನಂಗೆ ಪಶು ಫೋಟೋ ಕಳಿಸಿದ ಅವ್ರ ಮಿಸ್ಸಸ್ ಅವ್ರು ಒಟ್ಟಿಗಿದ್ದದ್ದು, ನಿಂಗೆ ತೋರಿಸ್ದೆ ತಡಿ, ನಿಂಗೆ ಆಗಾರ ನಂಬಿಕೆ ಬರ್ತತ್ತಲ್ಲ. ಲಾಕ್ ಗ್ಯಾಲರಿ ಫೋಟೋಸ್, ಇದೆಲ್ಲ ಈಗ ಬಾ, ಇಲ್ಲಿ ಬಾ. ಅಕ್ಷತಾ ಎಂತಾಯ್ತಾ? ಡೇ ಕರ್ಮ, ಇವಳಿಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾಳೆ, ಶಾಕಿಗೆ ತಲೆ ಎತ್ತಿರ್ತು. ಯಪ್ಪ ದೇವ್ರೆ, ಕಣ್ಬಿಟ್ಟಳು, ಹೆದರಿಕೆ ಆಗಿ ಹೋಯ್ತು ನನಗೆ. ಎಂತದ ನೀನು, ಇಷ್ಟು ಶಾಕ್ ಆಯ್ತಾ ನಿನಗೆ? ಇಷ್ಟು ಸೀರಿಯಸ್ ಇದೆಯಾ ನೀನು? ಮೈಯೆಲ್ಲ ಬೆವರ್ತಿತ್ತು. ಫಸ್ಟ್ ಒರೆಸ್ಕೊ ನಿನ್ನ ಕರ್ಚಿಫಲ್ಲಿ. ಎಂತ ಇಲ್ಲಿಲ್ಲ, ಈಗ ಸಮಾಧಾನ ಮಾಡ್ಕೊ. ಎಂತ ಆಯ್ತು ಈಗ? ನಾನೆಂತ ಮಾಡೋದು ಈಗ? ಅಲ್ಲ, ನೀನು ಇಷ್ಟು ಸೀರಿಯಸ್ ಆಗಿ ತಗೊಂತೆ ಅಂತ ನಾನು ಅನ್ಸ್ಕೊಂಡೇ ಇರಲಿಲ್ಲ. ನಾನು ಅವ್ರು ಫೂಲ್ ಹತ್ರ ಅನ್ಕೊಂಡೆ, ಈಗ ಕಡೆ ನೀನು ಫುಲ್ ಅದೇ ಮರೈತಿ. ನಾ ತಮಾಷೆಗಂತವೇ ಮಾಡದ್ದ, ಒಳ್ಳೆ ಇನ್ನೋಸೆಂಟ್ ಇದ್ದೀರ ಅನ್ಕೊಂಡು. ಕಡೆಗೆ ಅವ್ರು ಎಷ್ಟು ಇನ್ನೋಸೆಂಟ್ ಇದ್ದೀರಂದ್ರೆ, ಈಗ ಎಂತ ಮಾಡುದ ನನಗೆ ಆಗ್ತಿಲ್ಲ. ನಾನು ಅವ್ರನ್ನ ಬಿಟ್ಟಿರ್ತಿಲ್ಲ. ಮರ್ಕ್ಬೇಡ್ದ, ಸಮಾಧಾನ ಮರ್ಕ್ಬೇಡ. ಈಗ ಎಂತ ಇಲ್ಲಿಲ್ಲ, ಈಗ ಎಂತ ಭಾಳ ದೊಡ್ಡ ಇಲ್ಲಿಲ್ಲ ಅಲ್ಲ. ಇಷ್ಟೆಲ್ಲ ಎಲ್ಲ ಮುಗೀತಂತ ಅನ್ಸ್ಕೊಂಡು ಅವ್ನು ಸುದ್ದಿಗೆ ಹೋಗ್ಬೇಡ, ಬಿಟ್ಟಾಕ. ಅವ್ನ
ಮದುವೆ ಆಯಿ ಕೂಡ ಈ ಥರ ಇನ್ನೊಂದು ಹೆಣ್ಣಿನ ಬಿದ್ದಿದ್ದ ಅಂದರೆ ಅವನು ಎಷ್ಟು ದೊಡ್ಡ ಲೋಫರ್ ಇತ್ತು ಸಾಕು. ನಿಂಗೆ ಈ ತಪ್ಪಿ ಹೋಯ್ತು ಅಂತ ತನಕ ಖುಷಿ ಪಡು. ನಾನು ಅವ್ರನ್ನ ಹಾರ್ಟ್ಲಿ ತುಂಬ ಲವ್ ಮಾಡಿನ. ಈಗ ಹೆಂಗೆ ಬಿಡುಕತ್ತ ಹೇಳು? ಹೆಂಗೆ ಬಿಡುಕತ್ತಂದರೆ ಮತ್ತಿನ ಮದುವೆ ಅಪ್ಕತ್ತ ಕಡೆಗೆ ಅವ್ರ ತೆಗೆ ಜೈಲಿಗೆ ಹಾಕ್ತಾರಷ್ಟೇ. ನೀ ಅದೆಲ್ಲ ಬಿಡ, ಸುಮ್ಮನೆ ಬೇಡ ಇವೆಲ್ಲ. ನೀನು ಆ ನಂಬರೆಲ್ಲ ಡಿಲೀಟ್ ಮಾಡಿ ಇನ್ಮೇಲೆ ಸಿಕ್ಕೋಕ್ಕೆಲ್ಲ ಹೋಯ್ಬೇಡ ಅಷ್ಟೇ. ಕಷ್ಟ ಆಗ್ತಾ ಇದು ನನ್ನಂದ್ರೆ ಸಾಧ್ಯ ಇತ್ತಂತವೇ ನಂಗೆ ಅನಿಸೋದಿಲ್ಲ. ಒಂದು 5 ನಿಮಿಷ ಮೆಸೇಜ್ ಬರ್ತೀರ ನನ್ನ ಹತ್ರ ಇಪ್ಪಕ್ಕಾಗ್ತಿಲ್ಲ. ಓ ಎಂತದ ನೀನು ಇಷ್ಟು ಸೀರಿಯಸ್ ಆಗಿ ಮಂಡೆ ಗಿಂಡಿ ಹಾಳಾಯ್ತು ನಿನಗೆ? ಅದು ಬೇಡ ಮಾರೈತಿ. ಎಷ್ಟು ಏಜ್ ಗ್ಯಾಪ್ ಕೂಡ ಇತ್ತು, ಅಲ್ಲದೆ ಅವ್ರಿಗೆ 2 ಮಕ್ಕಳಿದ್ವಾ? ಸೊ ನಿಮ್ಮ ಮಕ್ಕಳದಾರ ಒಂಚೂರು ಯೋಚನೆ ಮಾಡಿ ನೀನು. ಎಂತ ಮಾಡ್ಕೊಂತವೇ ಗೊತ್ತಾತಿಲ್ಲ. ನಾನು ಸತ್ತೇ ಹೋತೆ ಅಷ್ಟೇ. ನೀ ಹಾಗೆಲ್ಲ ಏನು ಮಾಡಬೇಡ. ನಿನ್ನ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡಿ. ನೀ ಎಲ್ಲ ಮಂಡಿ ಕೆಡ್ಸ್ಕೊಂಡ್ಬೇಡ್ದ. ಇವೆಲ್ಲ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಕಾಗ ಒಂದು ಸ್ವಲ್ಪ ದಿವಸ ನೀನು ಇನ್ನಷ್ಟಕ್ಕೆ ನಿಂದು ಓದು ಕಡೆ ಗಮನ ಕೊಡು. ಅದೆಲ್ಲ ಎಂತಕ್ಕೆ ನಿಂಗೆ ಫಸ್ಟ್ ಆಫ್ ಆಲ್ ನಾನು ಆಗಲೇ ಹೇಳಿದೆ ಬೇಡ, ಹಿಂಗಿಂದೆಲ್ಲ ಬೇಡ ಅನ್ಕೊಂಡು. ನೀ ಎಲ್ಲರೊಟ್ಟಿಗೆ ಆಟ ಆಡ್ತಿದ್ದೆ. ಅವರೊಟ್ಟಿಗೂ ಹಾಗೆ ಏನು ಅನ್ಕ ನಾ ಸುಮ್ಮನೆ ಇದ್ದಿದ್ದೆ, ಅಷ್ಟು ಸೀರಿಯಸ್ ಆಗಿ ತಗೊಳ್ಲಿಲ್ಲ. ಇಲ್ದಿನ ಆಗಲೇ ಅದನ್ನು ಕಟ್ ಮಾಡ್ತಿದ್ದಿದ್ದೆ ಗೊತ್ತಾ? ನನ್ನ ಮಾತು ನಂಗೆ ಆಗಲೇ ಹೇಳ್ತಿದ್ದಿದ್ದ. ಎಂತ ಗೊತ್ತಾ ನೀ ಇಷ್ಟು ಸೀರಿಯಸ್ಸಲ್ಲಿ ಇರ್ತೆ ಅಂತ. ನಾನು ಹೇಳಿ ನಾನು ಸೀರಿಯಸ್ಸಲ್ಲಿ ಇದ್ದಿದ್ದು ಅಂತ ಅಂದ್ಕೊಂಡ್ರೆ ನಾ ಆಗಲೇ ಹೇಳ್ತಿದ್ದಿದ್ದೆ ಬೇಡ ಅಂದ್ಕೊಂಡು. ಈಗ ಅದೆಲ್ಲ ಆಯ್ತಲ್ಲ, ನೀ ಅದನ್ನೆಲ್ಲ ಬಿಡು. ಈಗ ಫಸ್ಟೆಲ್ಲ ಫ್ರೆಶ್ ಆಗ ಮನೆಗೆ ಹೋಗಿ ನಿಂದು ಎಂತ ಐತಿ ಕೆಲಸ ಅದನ್ನು ಮಾಡ್ಕೊ. ಕಾಲೇಜಿಗೆ ದಿನ ಬಂದು ಹೋಗ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿ ಇಡಕ್ತಾರೆ ಆಗಲೇ ಬೇಡ. ನಂಬರೇ ಬದಲಾಯಿಸ್ಕೊ.